ಅಕ್ಟೋಬರ್ 5ರಂದು ಅಮರಾವತಿಯಲ್ಲಿ ನಡೆಯುವ ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ 100 ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಎಂದು ಸಿಜೆ ಅವರ ಅಮ್ಮ ಕಮಲಾ ತಾಯಿಯವರು ಹೇಳಿದ್ದಾರೆ. 100 ವರ್ಷದ ಹಿಂದೆ ಮಹಾನವಮಿಯಂದು ಹುಟ್ಟಿದ ಆರ್ಎಸ್ಎಸ್ ಸರಣಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಅಕ್ಟೋಬರ್ 5ರಂದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಮುಖ್ಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಇದಕ್ಕೆ ಹಲವರನ್ನ ಆಹ್ವಾನಿಸಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿಯವರ ತಾಯಿಯಾದ ಕಮಲಾ ತಾಯಿ ಅವರನ್ನ ಆಹ್ವಾನಿಸಿದೆ. ನಾನು ಭಾಗವಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಕಮಲಾ ತಾಯಿಯವರು ಹೇಳಿದ್ದಾರೆ. ಕಮಲಾ ತಾಯಿ ಅವರನ್ನ ಮುಖ್ಯ ಅತಿಥಿಯಾಗಿ ಕರೆಯಲಾಗಿತ್ತು. ಸುದ್ದಿ ಸಾಕಷ್ಟು ವಿವಾದ ಎಬ್ಬಿಸಿತ್ತು. ಇದನ್ನು ಗಮನಿಸಿದ ಕಮಲಾ ತಾಯಿಯವರು ಸಮಾವೇಶದಲ್ಲಿ ಭಾಗವಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ನಾವು ಅಂಬೇಡ್ಕರ್ ದಾರಿಯಲ್ಲಿ ನಡೆದವರು. ನನ್ನ ಗಂಡ ಆರ್ಎಸ್ ಗವಾಯಿಯವರ ಬಗೆಗೂ ಟೀಕೆಗಳು ಬಂದಿವೆ. ಇವೆಲ್ಲ ಸರಿಯಲ್ಲ. ಹಾಗಾಗಿ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಎಂದು ಹೇಳಿದ್ದಾರೆ.